ಧರ್ಮಸ್ಥಳ ಗ್ರಾಮದಲ್ಲಿ ಎಸ್ಐಟಿ ಅವರ ತನಿಖೆ ಬಹಳ ತೀವ್ರಗೊಂಡಿದ್ದಂಥದ್ದು. ನಿರಂತರವಂತ ಉತ್ಖನನ ಕಾರ್ಯ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಉತ್ಖನನ ಆಗುವಂತಹ ಸಂದರ್ಭದಲ್ಲಿ ಸಂಚಲನ ಮೂಡಿಸಿರುವಂಥದ್ದು. ಎಸ್ಐಟಿಯ ಕಾರ್ಯಾಚರಣೆ ಬಹಳ ವಿಶೇಷವಾದಂತಹ ಒಂದು ಸಂಚಲನಕ್ಕೆ ಇಡೀ ರಾಜ್ಯದಾದ್ಯಂತ ಕಾರಣ ಆಗಿರುವಂಥದ್ದು. ಅದರಲ್ಲೂ ಜಾಸ್ತಿಯಾಗಿ ಕೇರಳದಿಂದಲೂ ಕೂಡ 50ಕ್ಕೂ ಹೆಚ್ಚು ಮಾಧ್ಯಮಗಳು ಬಂದಿಲ್ಲಿ ಕವರ್ ಮಾಡ್ತಾ ಇದ್ದಂಥದ್ದು. ಇದೆಲ್ಲವನ್ನು ಕೂಡ ನೆನಪಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇವತ್ತು ಬಂದಿದೆ. ಯಾಕಂತಂದ್ರೆ ಅವರು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಬಳಸಿದ್ದಂತಹ ಜೆ.ಸಿ.ಬಿ ಇರ್ಬೋದು, ಕಾರ್ಮಿಕರಿರ್ಬೋದು, ಇವತ್ತಿನ ತನಕವೂ ಕೂಡ ಅವರಿಗೆ ಸಲ್ಲಬೇಕಾದಂಥ ಸಂಬಳ ಸಂದಿಲ್ಲ ಅನ್ನುವಂಥದ್ದು. ಇದೀಗ ನಮ್ಮ ಜೊತೆಗಿದ್ದಾರೆ. ಅನಿವಾರ್ಯವಾಗಿ ಪೊಲೀಸರದ್ದು, ಗ್ರಾಮ ಪಂಚಾಯತ್ನವ್ರದ್ದು ಮಾತನ್ನ ಕೇಳಿ ಈ ಒಂದು ಉತ್ಖನನ ಕಾರ್ಯದಲ್ಲಿ ತನ್ನ ಜೆ.ಸಿ.ಬಿಯನ್ನ ಕೊಟ್ಟು, ಅಂದ್ರೆ ಅಲ್ಲಿ ಕೆಲಸವನ್ನ ಮಾಡಿರುವಂಥವ್ರು ಧರ್ಮಸ್ಥಳ ಗ್ರಾಮದ ಕನ್ಯಾಡಿಯ ಸುನಿಲ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಶ್ರೀರಾಮ್ ಅರ್ತ್ ಮೂವರ್ಸ್ನ ಮಾಲಕರು. ನೀವು ಈಗ ಎಷ್ಟು ಸಮಯ ಆಯಿತು, ಎಷ್ಟು ಕಾಸು ಬರಬೇಕಿದೆ? ಸುಮಾರು ಕಳೆದ ವರ್ಷ ಅಂದರೆ 2025 ಜೂನ್ ತಿಂಗಳಿನ 29ನೇ ತಾರೀಕಿನಂದು ನನಗೆ ಪಂಚಾಯತಿನ ಪಿ ಡಿ ಒ ದಿನೇಶ್ ರವರು ಕರೆ ಮಾಡಿ ನಮಗೆ ಒಮ್ಮೆ ನಿಮ್ಮ ಹಿಟಾಚಿಯನ್ನು ನಮಗೆ ಕಾರ್ಯಾಚರಣೆ ಕೊಡಬೇಕು, ಶೋಧ ಕಾರ್ಯ ನಡೀತಿದೆ ಅಂತ ಕೇಳಿದಾಗ, ಹಾಗೂ ಅವರ ಸಿಬ್ಬಂದಿ ದೇವಿಪ್ರಸಾದ್ ಅವರು ಸಹ ಅವರು ಒತ್ತಾಯ ಮಾಡಿದರು, ಗಾಡಿ ನಮಗೆ ನಿಮ್ಮ ಹಿಟಾಚಿಯನ್ನು ಕೊಡಬೇಕು ಅಂತ. ರಿಕ್ವೆಸ್ಟ್ ಮೇರೆಗೆ ನಾನು ಅವತ್ತು ಅವರಿಗೆ ನಮ್ಮ ಹಿಟಾಚಿಯನ್ನು ಕಳಿಸಿಕೊಟ್ಟಿದ್ವಿ. ಅದೇ ರೀತಿ ನಾವು ಒಂದು ದಿವಸಕ್ಕೆ ಅಂತ ಕಳಿಸಿ ಅದು ಸುಮಾರು 15 ದಿನದ ಉತ್ಖನನ ಕಾರ್ಯದಲ್ಲಿ ಅಲ್ಲೇ ನಿರಂತರವಾಗಿ ಇರಬೇಕಾಯಿತು. ಅದರಲ್ಲಿ 10 ದಿವಸ ನಮ್ಮ ಹಿಟಾಚಿಯನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೆಲವೊಂದು ದಿವಸ ನಿಮ್ಮದು ಹಿಟಾಚಿಯನ್ನು ಇವತ್ತು ತಯಾರಾಗಿ ಇಟ್ಟುಕೊಳ್ಳಿ, ನಮಗೆ ಕರೆದ ಕೂಡಲೇ ಬರಬೇಕು ಅಂತ 15 ದಿವಸದ ಉತ್ಖನನ ಕಾರ್ಯದಲ್ಲಿ 15 ದಿವಸ ನಾವು ನಿಲ್ಲಿಸ್ಕೊಂಡಿದ್ದೇವೆ. ಆದರೆ ಅವರ ರಿಕ್ವೆಸ್ಟ್ ಮೇರೆಗೆ ನಾವು 10 ದಿವಸ ಏನು ಕೆಲಸ ಮಾಡಿದ್ದೇವೆ, ಬರೀ 10 ದಿವಸದ್ದು ಬಿಲ್ಲನ್ನು ಕೊಟ್ಟಿದ್ದೇವೆ. 10 ದಿವಸದ್ದು ಅಂದರೆ ಸಾಧಾರಣ 71,500 ರೂಪಾಯಿ ಕೊಟ್ಟಿದ್ದೇವೆ ನಾವು. ಆ ಬಿಲ್ಲನ್ನು ಇನ್ನೂ ನಮಗೆ ಪಾವತಿ ಆಗಿಲ್ಲ. ನಾವು SIT ಅವರ ಹತ್ರ ಕೇಳೋ ಹಕ್ಕು ನಮಗಿಲ್ಲ. ಯಾಕಂದರೆ ನಮ್ಮನ್ನು ಸಂಪರ್ಕ ಮಾಡಿರೋದು ಪಂಚಾಯತ್ನವರು ಹತ್ರ ನಾವು ಕೇಳ್ತಾ ಇದ್ದೇವೆ. ಅವರಾಗಿ ಉಡಾಫೆ ಉತ್ತರ ಕೊಡ್ತಾ ಇದ್ದಾರಾ, ಅಲ್ಲ ಅವರು ಫಾಲೋಅಪ್ ಮಾಡ್ತಾ ಇದ್ದಾರಾ ಅಂತ ನಮಗೆ ಗೊತ್ತಿಲ್ಲ. ಆದರೂ ಅವರು ಜಿಲ್ಲಾ ಪಂಚಾಯತಿಂದ ಬರಲಿಕ್ಕಿದೆ, ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಕಳೆದ ತಿಂಗಳು ಜಿಲ್ಲಾ ಪಂಚಾಯತಿನ CS ಅವರಿಗೂ ಕರೆ ಮಾಡಿ ವಿಚಾರಿಸಿದಾಗ, ಇಲ್ಲ ಅದು ನಮಗೆ ಕೊಡಲಿಕ್ಕೆ ಬರುವುದಿಲ್ಲ, ನಾವು ಅದರ ಬಗ್ಗೆ ಲೆಟ್ರ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಿಮಗೆ ಬೇಕಾದ್ರೆ ಆ ಲೆಟ್ರನ್ನು ನಿಮಗೆ ಕೊಡ್ತೇವೆ ಅಂತಲೂ ಹೇಳಿದ್ದಾರೆ. ಆದರೆ ಅವರು ಜಿಲ್ಲಾ ಪಂಚಾಯತಿಂದ ನಮಗೆ ಸಿಗುವುದಿಲ್ಲ ಅಂತ ಗೊತ್ತಾದ ಕೂಡಲೇ ಪಂಚಾಯತ್ ಅವರನ್ನು ವಾಪಸ್ ಸಂಪರ್ಕಿಸಿದಾಗ, ಇಲ್ಲ ಇನ್ವೆಸ್ಟಿಗೇಷನ್ ಟೀಮು ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂತ ಇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದರ ಮೇಲೆ ನಾನು ಮುಂದುವರೆದು ಇತ್ತೀಚೆಗೆ SITಯಲ್ಲಿ ಆಫೀಸಲ್ಲಿ ಇರುವವರನ್ನು ಸಂಪರ್ಕ ಮಾಡಿ ಅವ್ರ ಹತ್ರ ಮೊನ್ನೆ ಕೇಳ್ಕೊಂಡಾಗ, ನಾವು ನವೆಂಬರ್ 15ನೇ ತಾರೀಕಿಗೆ ಎಲ್ಲ ಲೆಟ್ರನ್ನು ಕಳಿಸಿದ್ದೇವೆ, ನಿಮ್ದು ಏನೆಲ್ಲ ಬಿಲ್ ಬರಲಿಕ್ಕಿದೆ ಅದನ್ನು ಕಳಿಸಿದ್ದೇವೆ ಬೆಂಗಳೂರಿಗೆ, ಇನ್ನೂ ಯಾಕೆ ಬಂದಿಲ್ಲ ಅಂತ ನಮಗೂ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಆದರೆ ನಾವು ಈಗ ಯಾರ ಬಳಿ ಕೇಳಬೇಕು, ಪಂಚಾಯತ್ ಅವ್ರ ಹತ್ರ ಕೇಳಿದಾಗ ಅವರು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ನಮಗೆ ಆ ಮೊತ್ತ ಪಾವತಿ ಆಗಲಿಲ್ಲ. ಯಾಕಂದರೆ ನಮಗೆ ಸಾಧಾರಣ ಒಂದು ಆಪರೇಟರ್ಗೆ ಒಂದು ದಿವಸದಲ್ಲಿ 1,200 ರೂಪಾಯಿ ಖರ್ಚು ಇರ್ತದೆ, ಅವರ ಸಂಬಳ, ಅವರ ಖರ್ಚು ವೆಚ್ಚ ಎಲ್ಲ. ಅದನ್ನೆಲ್ಲ ನಮ್ಮ ಕೈಯಿಂದ ಭರಿಸಿದ್ದೇವೆ. ಈಗ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಯಾರ ಬಳಿ ಕೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೆ ಆ ಮೊತ್ತ ಏನು ಪಾವತಿ ಆಗಬೇಕು ಅದನ್ನು ಅವರು ಭರಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಒಟ್ಟು ಎಷ್ಟು ದಿನದ ಕೆಲಸ? ಒಟ್ಟು 15 ದಿವಸ ಉತ್ಖನನ ಕಾರ್ಯ ಆಗಿದೆ ಅಂತ ನನ್ನ ಡೇಟ್ ಸಮೇತ ಇದೆ. 29/7/2025ರಿಂದ ಸಾಧಾರಣ 12/8/2025ರವರೆಗೆ ನಮ್ಮ ಹಿಟಾಚಿ ಬಳಕೆಯಾಗಿತ್ತು. ಅದರಲ್ಲಿ ಕೆಲವೊಂದು ದಿವಸ ಮಧ್ಯದಲ್ಲಿ ನಿಂತಲ್ಲೇ ಇದ್ದು ಯಾವುದೇ ಕೆಲಸ ಮಾಡದೆ ಬಾಕಿಯಾಗಿರೋದ್ರಿಂದ ನಾವು 10 ದಿವಸದ ಬಿಲ್ಲನ್ನು ಅವರಿಗೆ ಕೊಟ್ಟಿರ್ತೇವೆ. ಬಹಳ ಉದಾರಿಯಾಗಿದ್ರಿ ಅಂತ. ಯಾಕಂತಂದ್ರೆ ನೀವು ನಿಂತ ಹೊತ್ತು ಬಿಲ್ ಕೊಡ್ಲಿಲ್ವಾ? ಇಲ್ಲ, ಕೊಡಲಿಲ್ಲ. ಯಾಕೆ? ಕೊಡಲಿಲ್ಲ ನಮಗೆ. ಯಾಕಂದರೆ ಪಂಚಾಯತ್ ಅವರು ಸಹ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಯಾಕಂದರೆ ಆದಷ್ಟು ಕಡಿಮೆ ಮಾಡಿ ಕೊಡಿ ನಮ್ಮ ಒಂದು ರಿಕ್ವೆಸ್ಟಿಗೆ. ಇಲ್ಲ ಅಂತಾದರೆ ನಮಗೆ ಏನಾದರೂ ಮತ್ತೆ ಅದರಲ್ಲಿ ಏನಾದರೂ ಸಮಸ್ಯೆ ಎಲ್ಲ ಬಂದರೆ ಕಷ್ಟ ಆಗ್ತದೆ ಅಂತ. ಅದರ ಮಧ್ಯದಲ್ಲಿ ಕೂಲಿ ಕಾರ್ಮಿಕರಿಗೂ ಬಾಕಿ ಇದೆ ಅಂತ ಹೇಳುವಂಥದ್ದು ನಾನು ಕೇಳಲ್ಪಟ್ಟೆ. ಅದನ್ನು ಇನ್ನೂ ಪಾವತಿ ಆಗಲಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಈಗ ಒಂದು 10 ದಿನದ ಕಾರ್ಯಾಚರಣೆಯಲ್ಲಿ ನಿಮ್ಮದು ಕೆಲಸ ಮಾಡಿದಿರಿ, ಅದರ ಜೊತೆಗೆ ಒಂದು 15 ದಿನ ನಿಂತಿದ್ದೀರಾ? ಇಲ್ಲ, ಉತ್ಖನನ ಶೋಧ ಕಾರ್ಯ ಯಾವತ್ತು ಪ್ರಾರಂಭ ಆಯಿತು ಅದರ
ಕೊನೆಯ ದಿವಸದ ಕಾರ್ಯಾಚರಣೆ ಎಲ್ಲಿ ತನಕ ನಡೆದಿದೆ ಅಲ್ಲಿ ತನಕ ನಮ್ಮ ಹಿಟಾಚಿ ಪೆಂಡಿಂಗ್ ಇತ್ತು, ಯಾವುದೇ ಕೆಲಸಕ್ಕೆ ಹೋಗಿರಲಿಲ್ಲ. ಕೆಲಸ ಮಾಡದೆ ಒಂದು 5 ದಿನ ಇದೆಯಾ? ಇದೆ, 5 ದಿವಸ ಕೆಲಸ ಮಾಡಲಿಲ್ಲ. 5 ದಿವಸ ಕೆಲಸ ಮಾಡಿ ಹೌದು. ಆ ಬಿಲ್ಲು ಕೂಡ ಹಾಕಿಲ್ಲ. ಹಾಕ್ಲಿಲ್ಲ ಆ ಬಿಲ್ಲು ಕೂಡ ಹಾಕ್ಲಿಲ್ಲ ಹಾಕ್ಲಿಲ್ಲ. ಪ್ರೆಷರ್ ಇತ್ತು, ಒತ್ತಡ ಇತ್ತು, ಬಹಳಷ್ಟು ರಿಸ್ಕಿ ಜಾಬು ಎಲ್ಲ ಇತ್ತು. ಅವತ್ತು ಮಾಡುವಾಗ ಏನಾದ್ರು ಅಂದ್ಕೊಂಡಿದ್ರ ಇದು ಬರುದಿಲ್ಲ ಬಿಲ್ ಅಂತ? ಇಲ್ಲ, ಬರ್ಬೋದು ಅಂತ. ಯಾಕಂದ್ರೆ ನಾನು ಇವ್ರ ಹತ್ರ 2ನೇ ದಿವಸ ನಾನು ಕೇಳಿದೆ ಪಿ ಡಿ ಅವ್ರ ಹತ್ರ, ಈ ಬಿಲ್ಲಿಗೆ ಯಾರು ಜವಾಬ್ದಾರಿ ಅಂತ. ಇಲ್ಲ, ಅದು ನಾವು ಜವಾಬ್ದಾರಿ ಇದ್ದೇವೆ, ನಾವು ಪಂಚಾಯತಿಂದಾದ್ರೂ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ಬರಲಿಲ್ಲ ಅಂತ ಒಂದು ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರೆ. ಪಿಡಿಒ ಕೇಳಿದ್ರೆ, ಈಗ ಪಿಡಿಒ ಯಾರು? ಪಿ ಡಿ ಒ ಕೇಳಲಿಕ್ಕೆ ಅವರು ಈಗ ನಿವೃತ್ತಿ ಆಗಿದ್ದಾರೆ. ಆದ್ರೂ ಅವರನ್ನು ಸಂಪರ್ಕ ಮಾಡ್ತಾ ಇದ್ದೇನೆ, ಅವ್ರ ಸಂಪರ್ಕದಲ್ಲಿದ್ದೇನೆ, ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ.